ಇಂಚಾ ಬಲ್ಲಿದೆ ಉಂಟು ಪೂರ್ಣ ಅನುಗ್ರಹ ಪಡೆದು ಜೀರ್ಣೋದ್ಧಾರವಾಗಿ ಮಾಡುವಂತಹ ಸಂಕಲ್ಪ ಜನಪ್ರತಿನಿಧಿಗಳ ಮೂಲಕ ಹೇಳಿ ನಿಶ್ಚಯ ಮಾಡಿದ್ದೇವೆ. ಹಾಗೆ ಆ ಪ್ರಯುಕ್ತ ಇವತ್ತು ಆಮಂತ್ರಣ ಮನವಿ ಪತ್ರವನ್ನು ಬಿಡುಗಡೆ ಮಾಡುವಂತಹ ಮುಹೂರ್ತವನ್ನಾಗಿರುವ ಮೂಲಕ ಆ ಜೀರ್ಣೋದ್ಧಾರಾಂಗ ಎಲ್ಲ ಕೆಲಸ ಕಾರ್ಯಕ್ಕೆ ಸಮಸ್ತ ಜನರ ಭಕ್ತರ ಸಹಕಾರ ಪ್ರೋತ್ಸಾಹ ಒದಗಿ ಆ ಮೂಲಕ ಸುಂದರ ಕಲಾತ್ಮಕವಾಗಿ ಬೇಕಾಗುವಂಥ ಎಲ್ಲ ಕೆಲಸ ಕಾರ್ಯಗಳು ಕಾಮಗಾರಿಗಳು ಸರಿಯಾಗಿ ಸಮಯಕ್ಕೆ ಸರಿ ದೃಢೀಕರಣವಾಗಿ ಅದಕ್ಕೆ ಬೇಕಾಗುವಂಥ ಆರ್ಥಿಕತೆಗಳು ಸಲಕರಣೆಗಳು ಪರಿಕರಗಳೆಲ್ಲ ಸಮಸ್ತ ಜನರೇ ಸಹಕಾರದೊಂದಿಗೆ ಒದಗಿ ಬಂದು ಮುಂದಕ್ಕೆ ಸುಂದರ ಕಲಾತ್ಮಕವಂತಹ ದೇವಾಲಯದಲ್ಲಿ ಒಳ್ಳೆಯ ಆದಷ್ಟು ಬೇಗ ಶುಭ ಮುಹೂರ್ತದಲ್ಲಿ ಬ್ರಹ್ಮಕಲಶ ಪ್ರತಿಷ್ಠಾಪನಾದಿ ಪುನಃ ಪ್ರತಿಷ್ಠಾಪನಾದಿ ಬ್ರಹ್ಮಕಲಶೋತ್ಸವ ಸಾಂಗವಾಗಿ ವಿಜೃಂಭಣೆಯಿಂದ ನೆರವೇರಿಸಿಕೊಳ್ಳುವಂತೆ ಆ ಮನವಿ ಪತ್ರ ಬಿಡುಗಡೆಯಾಗುವ ಮೂಲಕ ಮಹಾಲಿಂಗೇಶ್ವರನ ಅನುಗ್ರಹಿಸಿ ಮುಂದಕ್ಕೆ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಯಶಸ್ಸು ಕೀರ್ತಿಯೊಂದಿಗೆ ಧನ ಕನಕ ವಸ್ತುವಾಹನ ಅಭಿವೃದ್ಧಿಯಲ್ಲಿ ಸಮಸ್ತ ಭಕ್ತ ಜನರಿಗೂ ಲೋಕಕ್ಕೂ ಕಲ್ಯಾಣವನ್ನು ಸನ್ಮಂಗಲವನ್ನು ಆ ಮೂಲಕ ಅನುಗ್ರಹಿಸಬೇಕು ಅಂತ ಹೇಳಿ $25 ಲಕ್ಷಕ್ಕೆ 6 ಸೆಂಟ್ ಜಾಗ ನಾವು ಖರೀದಿ ಮಾಡಿದ್ವಿ ದೇವಸ್ಥಾನ ವತಿಯಿಂದ. ಅವರಿಗೆ ಈಗ ನಾವು 10 ಲಕ್ಷ ಅಡ್ವಾನ್ಸ್ ಕೊಡುದು. ಬೇರೆ ಕಡೆಗೆ ನಾವು ಮಾಡುವಂತಹ ಸಂದರ್ಭದಲ್ಲಿ ಅವರ ಆ ಸ್ಥಳ ಮಹಲಿಂಗೇಶ್ವರ ಸಮಾಧಿಗೆ ಒಳ್ಳೆಯ ಮನಸ್ಸಿನಲ್ಲಿ ನೀವು ಸಮರ್ಪಣೆ ಮಾಡಿದ್ದೀರಿ. ಹಾಗೆ ಆ ಪ್ರಯುಕ್ತ ಅವರಿಗೆ 10 ಲಕ್ಷ ರೂಪಾಯಿಯನ್ನು ಇವತ್ತು ಮುಂಗಡವಾಗಿ ಕೊಟ್ಟು ಆ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಏನು ಸಂಕಲ್ಪ ಮಾಡಿದ್ದೀರಿ ಅದನ್ನೆಲ್ಲ ಈಡೇರಿಸಿಕೊಟ್ಟು ಆ ಮೂಲಕ ಆ ಸ್ಥಳದಲ್ಲಿ ಸುಂದರ ಕಲಾತ್ಮಕವಂತಹ ಅಯ್ಯಪ್ಪ ಗುಡಿ ನಿರ್ಮಾಣಗೊಂಡು ಆದಷ್ಟು ದೇವರ ಇಚ್ಛೆಯಂತೆ ಅನುಗ್ರಹವಂತೆ ಆದಷ್ಟು ಬೇಗ ಸುಂದರ ಕಲಾತ್ಮಕವಂತಹ ದೇವಾಲಯ ಅಯ್ಯಪ್ಪ ಗುಡಿ ನಿರ್ಮಾಣಗೊಂಡು ಪ್ರತಿಷ್ಠಾಪನಾದಿ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಮುಂದಕ್ಕೆ ನೆರವೇರಿಸಬೇಕು. ಅದರ ಸಾಫಲ್ಯತೆ ನಿಮ್ಮ ಕುಟುಂಬಕ್ಕೆ ಕೂಡ ಅನುಗ್ರಹಿಸಿ ಮುಂದಕ್ಕೆ ಉತ್ತರೋತ್ತರವಾಗಿ ನಿಮ್ಮ ಕುಟುಂಬ ಬೆಳಗ್ಗೆ ಬಾಳುವಂತಹ ಯೋಗ್ಯತೆಯನ್ನು ಪರಿವಾರದಿಂದ ಮಹನೀಯರು ಅನುಗ್ರಹಿಸಲಿಕ್ಕೆ ಸಂಸ್ಥೆಯ ಮಾಲೀಕರಾಗಿ ಮಹಲಿಂಗೇಶ್ವರ ಸನ್ನಿಧಿಯಲ್ಲಿ ಜೀರ್ಣೋದ್ಧಾರವಾಗಿ ಪೂರ್ವಭಾವಿಯಾಗಿ ಸಾಧ್ಯವಾಗಿ 1 ಲಕ್ಷ ರೂಪಾಯಿಯನ್ನು ದೇಣಿಗೆ ಸ್ವರೂಪದಲ್ಲಿ ಸಮರ್ಪಣೆ ಇವತ್ತು ಮಾಡ್ತಾ ಇದ್ದೀರಿ. ಹಾಗೆ ಮುಂದಕ್ಕೆ ಅದರ ಸಾಫಲ್ಯತೆ ನಿಮ್ಮ ಕುಟುಂಬಕ್ಕೆಲ್ಲರಿಗೂ ಅನುಗ್ರಹಿಸಿ ಆ ಮೂಲಕ ಸೇರಿಸಿ ಧನ ಕನಕ ವಸ್ತುವಾಹನ ಅಭಿವೃದ್ಧಿಯಾಗಿ ಮುಂದೆಯೂ ದೇವತಾ ಸತ್ಕಾರ್ಯದಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಯಶಸ್ಸು ಕೀರ್ತಿಯೊಂದಿಗೆ ಆರೋಗ್ಯವಂತರಾಗಿ ಜ್ಞಾನವಂತರಾಗಿ ಶ್ರೇಯವಂತರಾಗಿ ಕೀರ್ತಿಯುಕ್ತರಾಗಿ ಆರೋಗ್ಯಪೂರ್ಣವಾಗಿ ನಿಮ್ಮ ಕುಟುಂಬ ಉತ್ತರೋತ್ತರವಾಗಿ ಬೆಳಗಿ ಬಾಳುವಂತಹ ಯೋಗ್ಯತೆಯನ್ನು ಅನುಗ್ರಹಿಸಲಿಕ್ಕೆ ಶಿವಕರಂ ಶಾಂತಂ ಶಿವಾತ್ಮಂ ಶಿವತಂ ಶಿವಮಾರ್ಗ ಪ್ರಣೇದಾರಂ ಪೂರ್ಣ ಅನುಗ್ರಹ ಪ್ರಾಪ್ತಿರಸ್ತು. ಅವರ ಮಹಾದೇವ ಶ್ರೀ ಪುತ್ತೂರು ಮಹಾಲಿಂಗೇಶ್ವರ ದೇವರ ಎದುರು ಗದ್ದೆಯಲ್ಲಿದ್ದಂಥ ಅಯ್ಯಪ್ಪ ಸ್ವಾಮಿ ಗುಡಿಗೆ ಸುಮಾರು ಹಿಂದೆ ಕೂಡ ಈ ಗುಡಿಯನ್ನು ನಿರ್ಮಾಣ ಮಾಡುವಾಗ ಪ್ರಶ್ನೆ ಚಿಂತನೆ ಮಾಡುವಾಗ ಕೂಡ ಪ್ರಶ್ನೆಯಲ್ಲಿ ಕಂಡು ಬಂದಿದೆ.
ಅಯ್ಯಪ್ಪ ಗುಡಿಯನ್ನು ದೇವಸ್ಥಾನದ ಹಿಂಬದಿಯಲ್ಲಿರುವಂಥ ಜಾಗದಲ್ಲಿ ಮಾಡಬೇಕು. ಹಿಂದೆ ಆ ಜಾಗವನ್ನು ಅವರಿಗೆ ಪಡ್ಕೊಳ್ಳಿಕ್ಕೆ ಆಗಲಿಲ್ಲ. ಆ ಕಾರಣದಿಂದ ಅವರು ಹೋಗಿ ಅವರಿಗೆ ಇಷ್ಟ ಬಂದ ಜಾಗದಲ್ಲಿ ಭಕ್ತಾದಿಗಳ ದುಡ್ಡಿನಿಂದ ಹಣದಿಂದ ಆ ಒಂದು ಅಯ್ಯಪ್ಪ ಗುಡಿಯನ್ನು ಮತ್ತು ಅಲ್ಲೊಂದು ನಾಗನನ್ನು ಕೂಡ ಪ್ರತಿಷ್ಠೆ ಮಾಡಿದ್ದಾರೆ. ಪ್ರಶ್ನೆ ಚಿಂತನೆ ಮಾಡುವಾಗ ಮೂಲ ನಾಗನ ಹತ್ರ ಆ ನಾಗನನ್ನು ಅಲ್ಲಿ ಶಿಫ್ಟ್ ಮಾಡಬೇಕು, ಅಯ್ಯಪ್ಪ ಮಂದಿರವನ್ನು ಅಲ್ಲಿಂದ ತೆಗಿಬೇಕು ಅನ್ನೋ ಪ್ರಶ್ನೆ ಚಿಂತನೆಯಲ್ಲಿ ಬಂದಿತ್ತು. ಈ ಹಿಂದೆ ಕೂಡ ಸುಮಾರು 10-12 ವರ್ಷದ ಹಿಂದೆ ಇಲ್ಲಿ ಒಂದು ಫೌಂಡೇಶನ್ನು ಕೂಡ ಈ ಜಾಗದಲ್ಲಿ ಹಾಕಿದರು. ನಾವು ಅದನ್ನು ತೆಗೆಯುವುದಂತ ನಿರ್ಣಯವನ್ನು ಮಾಡಿ ಈ ಜಾಗದ ಈಗ ಯಾವರ ನಮ್ಮ ನಿತ್ಯಾನಂದ ಶೆಟ್ಟಿಯವರ ಅಧೀನದಲ್ಲಿರುವಂಥ ಜಾಗ, ನಿನ್ನೆ ಅವರನ್ನು ಕರೆದು ಕೂಡ ಆ ಜಾಗದ ಬಗ್ಗೆ ಸುಮಾರು 6 ಸೆನ್ಸು ಜಾಗ ಇದೆ. ಅದು ಬಹುಶಃ ಅಯ್ಯಪ್ಪ ಮಂದಿರಕ್ಕೆ ಅಂತಲೇ ಇಟ್ಟಿದ್ದಾರೆ. ಇಲ್ಲಾಂದರೆ ಇಷ್ಟವರೆಗೆ ಅವರಾದರೂ ಏನಾದರೂ ಅದರಲ್ಲಿ ಕೆಲಸ ಮಾಡ್ಬೋದಿತ್ತು. ಅವರಿಗೂ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಕೂಡಿ ಬಂದಿಲ್ಲ. ನಾವು ಅವರನ್ನು ಕರೆದು ನೀವು ದೇವಸ್ಥಾನಕ್ಕೆ ಈ ಜಾಗವನ್ನು ಕೊಡಬೇಕು ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ವಿ. ಅದಕ್ಕೆ ಅವರು ಕೂಡ ಸುಮಾರು 25 ವರ್ಷದ ಹಿಂದೆ ಅದಕ್ಕೆ ಒಂದು ಹಣವನ್ನು ಕೊಟ್ಟು ಅವರೊಂದು ಲೀಸ್ ಡಾಕ್ಯುಮೆಂಟನ್ನು ಕೂಡ ಮಾಡಿಕೊಂಡಿದ್ದರು. ಆ ಪ್ರಕಾರ ಅದನ್ನೆಲ್ಲ ನೋಡಿ ಅವರು 90 ಲಕ್ಷ ರೂಪಾಯಿ ನಮಗೆ ಕೊಡಬೇಕು ಅನ್ನೋ ಬೇಡಿಕೆಯನ್ನು ಇಟ್ಟಿದ್ದರು. ನಾವು ಮತ್ತು ಅವರನ್ನು ಮನವನ್ನು ಒಲಿಸಿ ನಾನು ದೇವಸ್ಥಾನಕ್ಕೆ ಆದರೆ ಅದನ್ನು 25 ಲಕ್ಷ ರೂಪಾಯಿಗೆ, ಅಂದರೆ ನಾನು ಹಿಂದೆ ಸುಮಾರು 30 ವರ್ಷದ ಹಿಂದೆ ಹಣ ಕೊಟ್ಟಿರುವಂಥದ್ದು 25 ಲಕ್ಷ ರೂಪಾಯಿಗೆ ನಾನು ಕೊಡ್ತೀನಿ ಅಂತ ಒಳ್ಳೆಯ ಮನಸ್ಸಿನಿಂದ ಒಪ್ಪಿಕೊಂಡಿದ್ದಾರೆ. ಆದ್ದರಿಂದ ಅವರಿಗೆ ಇವತ್ತು ಒಂದು 10 ಲಕ್ಷ ರೂಪಾಯಿಯನ್ನು ದುಡ್ಡನ್ನು ಕೊಟ್ಟು 25 ಲಕ್ಷ ರೂಪಾಯಿಗೆ ಆ ಅಯ್ಯಪ್ಪ ಮಂದಿರಕ್ಕೆ ಇರುವಂಥ 6 ಸೆನ್ಸ್ ಜಾಗವನ್ನು ನಾವು ಖರೀದಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅಯ್ಯಪ್ಪ ಮಂದಿರವನ್ನು ಕೂಡಲೇ ಅಲ್ಲಿಂದ ತೆರವುಗೊಳಿಸಿ ಇಲ್ಲಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿ ಸುಮಾರು 50 ಲಕ್ಷ ರೂಪಾಯಿಯಲ್ಲಿ ಕೂಡ ಈ ಅಯ್ಯಪ್ಪ ಮಂದಿರವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಯಾಕಂತೇಳಿದ್ರೆ ಇಲ್ಲಿ ತುಂಬ ಜನ ಅಯ್ಯಪ್ಪ ಭಕ್ತಾದಿಗಳು ಬರ್ತಾರೆ. ಅವರಿಗೊಂದು ನೋವಿತ್ತು, ನಾವು ಶಬರಿಮಲೆಗೆ ಹೋಗುವಾಗ ನಾವು ಮುಡಿ ಕಟ್ಟುವುದು, ಇರುಮುಡಿ ಕಟ್ಟುವುದು ಎಲ್ಲಿ, ನಮಗೊಂದು ಅಯ್ಯಪ್ಪ ಮಂದಿರ ಬೇಕು ಅನ್ನೋರ ಬೇಡಿಕೆ ಇತ್ತು. ಅವರ ಬೇಡಿಕೆಗೂ ಸ್ಪಂದನೆ ಆಗಿದೆ. ದೇವರ ಮನಸ್ಸಲ್ಲಿ ಅಯ್ಯಪ್ಪ ಮಂದಿರ ಎಲ್ಲಿ ಬರಬೇಕು ಅಲ್ಲಿಗೆ ಆ ಜಾಗ ಕಾದು ಕಾದು ದೇವರಿಗೆ ಅರ್ಪಣೆ ಆಗುವಂಥ ಕೆಲಸ ಆಗಿದೆ. ಅದನ್ನು ಕೊಡುವ ಮನಸ್ಸು ಕೂಡ ದೇವರು ಅವರಿಗೆ ಕೊಟ್ಟಿದ್ದಾರೆ. ಮಾಡಿಸಿಕೊಳ್ಳುವಂಥ ಅದನ್ನು ಮಾಡುವಂಥ ಕೆಲಸ ಮನಸ್ಸನ್ನು ನಮಗೆ ಕೊಟ್ಟಿದ್ದಾರೆ. ಇನ್ನು ದೇವರ ಅನುಗ್ರಹದಿಂದ ಅದನ್ನು ಒಳ್ಳೆಯ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೂ ಯಾರಾದರೂ ದಾನಿಗಳನ್ನು ಹುಡುಕ್ತೇವೆ. ಜಾಗಕ್ಕೆ 25 ಲಕ್ಷ ಕೊಟ್ಟರೆ ಜಾಗ ಅವರ ಹೆಸರಿನಲ್ಲಿ ಖರೀದಿ ಅವರ ಹೆಸರಲ್ಲಿ ಅಲ್ಲ, ದೇವರ ಹೆಸರಿನಲ್ಲಿ ಮಹಾಲಿಂಗೇಶ್ವರನಿಗೆ ಅರ್ಪಣೆ ಮಾಡ್ತೇವೆ. ಆ ಗುಡಿ ಕಟ್ಟಲಿಕ್ಕೆ ಯಾರಾದರೂ ದಾನಿಗಳಿದ್ದರೆ 25 ಲಕ್ಷ ಕೊಟ್ಟಲ್ಲಿ ಅವರ ಹೆಸರಲ್ಲಿ ಅಯ್ಯಪ್ಪ ಗುಡಿಗಳನ್ನು ಕೂಡ ಕಟ್ಟುವಂಥ ಕೆಲಸವನ್ನು ಮಾಡ್ತೇವೆ. ಬೇಕಾದಷ್ಟು ದಾನಿಗಳು ಭಕ್ತಾದಿಗಳು ಈಗಲೇ ಬಂದಿದ್ದಾರೆ. ಈ ಕಟ್ಟೆಗಳನ್ನು ಕಟ್ಟಲಿಕ್ಕೆ ನಮಗೆ ಒಂದು 10 ಜನ ದಾನಿಗಳು ಬಂದಿದ್ದಾರೆ. 25 ಲಕ್ಷ ರೂಪಾಯಿ ಥರ ನಮ್ಮ ಹತ್ರ ಕಟ್ಟೆಗಳಿಲ್ಲ, ಇರೋದು 3 ಕಟ್ಟೆ. ಅದನ್ನು 4 ಕಟ್ಟೆಗಳನ್ನು ಕೊಡುವಂಥ ಕೆಲಸಗಳಾಗಿದೆ. ಒಳ್ಳೆಯ ರೀತಿಯಲ್ಲಿ ಇನ್ನೊಂದು ವಾರದಲ್ಲಿ ಈಗಲೇ ಕೆರೆಯ DPR ಆಗಿದೆ. ನಾಡಿದ್ದು ಸರ್ಕಾರಕ್ಕೆ ಅರ್ಪಣೆ ಸಬ್ಮಿಟ್ ಆಗ್ತದೆ. ಒಂದು 15 ದಿವಸದಲ್ಲಿ 3.25 ಕೋಟಿ ರೂಪಾಯಿಯ ಕೆರೆಯ ಕಾಮಗಾರಿದ್ದು ಟೆಂಡರ್ ಆಗ್ತದೆ. ಕೂಡಲೇ ಅದನ್ನು ಶಿಲಾನ್ಯಾಸವನ್ನು ಮಾಡುವ ಕೆಲಸ ಮಾಡ್ತೀವಿ. ಆನಂತರ ಮ್ಯೂಸಿಕ್ ಫೌಂಟೇನ್ ಅದನ್ನು ಕೂಡ ಮುಂದಿನ ದಿವಸಗಳಲ್ಲಿ ಅದನ್ನು ಟೆಂಡರ್ ಮಾಡಿ ಈ ಭಾಗದಿಂದ ಏನು ದೇವಸ್ಥಾನದ ಪಶ್ಚಿಮ ಭಾಗದಿಂದ ಕಾಮಗಾರಿಗಳನ್ನು ಆರಂಭ ಮಾಡಿಕೊಂಡು ಬರ್ತೇವೆ. ಒಂದೊಂದು ಹಂತವಾಗಿ ಆ ಎದುರುಗಡೆ ಇರುವಂಥ ಏನು ಪಾರ್ಕ್ ಮಾಡಲಿಕ್ಕೆ ಕೂಡ ಸುಮಾರು 75 ಲಕ್ಷ ರೂಪಾಯಿಯಲ್ಲಿ ಈಗಲೇ ಟೆಂಡರ್ ಕರೆಯುವಂಥ ಕೆಲಸ ಜೊತೆ ಸೇರಿಸ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಇಡೀ ದೇವಸ್ಥಾನಕ್ಕೆ ಲೈಟಿಂಗ್ ವ್ಯವಸ್ಥೆ ಒಂದು 2-3 ಕೋಟಿ ರೂಪಾಯಿ ಆಗ್ತದೆ. ಅದನ್ನು ಕೂಡ ಕಾಮಗಾರಿಯನ್ನು ತಗೊಳ್ತೀವಿ. ಹಂತವಾಗಿ 1 ವರ್ಷದಲ್ಲಿ ಪೂರ್ತಿ ದೇವಸ್ಥಾನದ ಕಾಮಗಾರಿಯನ್ನು ಮುಗಿಸಿ ಮಹಾಲಿಂಗೇಶ್ವರ ದೇವರ ಅಪೇಕ್ಷೆಯಂತೆ ಬ್ರಹ್ಮಕಲಶವನ್ನು ಮಾಡುವಂಥ ಕೆಲಸಕ್ಕೆ ಎಲ್ಲ ತಯಾರಿಯನ್ನು ಮಾಡ್ತೇವೆ. 29 ತಾರೀಕಿಗೆ, ಇದೇ ಬರುವ 29 ತಾರೀಕಿಗೆ ನಮ್ಮ ಅಯ್ಯಪ್ಪ ಗುಡಿ ಏನಿದೆ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಅದಕ್ಕೆ ಬೇಕಾಗುವಂಥ ವಿಧಿವಿನ ಪ್ರಾಯಶ್ಚಿತ ಹೋಮಗಳನ್ನೆಲ್ಲ ಮಾಡಿ ಅನುಜ್ಞಾ ಕಲಶವನ್ನು ಮಾಡಿ ಇಲ್ಲಿ ಕೆಲಸ ಮಾಡುವಂಥದ್ದಾಗ್ತದೆ. ಮತ್ತು ನಾನು ಎಲ್ಲ ಭಕ್ತಾದಿಗಳ ಹತ್ರ ವಿನಂತಿ ಮಾಡಿಕೊಳ್ಳೋದು, ನಮ್ಮ ಈ ಭಾಗದಲ್ಲಿ ಬೇಕಾದಷ್ಟು ಭಜನಾ ಮಂದಿರಗಳು ಇದ್ದಾವೆ. ಅವರಿಗೆ ಪ್ರತಿ ವಾರದಲ್ಲಿ ಒಂದು ಭಜನಾ ಮಂದಿರದವರು ಆಸಕ್ತಿ ಇದ್ದರೆ, ಇಲ್ಲ ಗ್ರಾಮಸ್ಥರು ಆಸಕ್ತಿ ಇದ್ದರೆ ವಾರದಲ್ಲಿ 1 ದಿವಸ ಆದಿತ್ಯವರನೂ ಆಗ್ಬೋದು ದೇವಸ್ಥಾನವನ್ನು ಶುಚಿಗೊಳಿಸಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತೇವೆ. ಅವರು ಬೆಳಿಗ್ಗೆ ಬಂದು ಮಧ್ಯಾಹ್ನದ ಒಳಗೆ ಶುಚಿಗೊಳಿಸಿ ಮಧ್ಯಾಹ್ನದ ಊಟವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ಬೋದು.
ಯಾರಿಗೆಲ್ಲ ಆಸಕ್ತಿ ಇದ್ದಾರೆ ಅವರು ದಯಮಾಡಿ ಇಲ್ಲಿ ಕಚೇರಿಯಲ್ಲಿ ಅವರ ಹೆಸರನ್ನು ನೋಂದಾಯಿಸಿದರೆ ಅವರಿಗೆ ಯಾವ ದಿವಸ ವಾರದಲ್ಲಿ ಯಾವ ದಿವಸ ಅಂತ ಕೊಡ್ತೇವೆ. ಆ ಪ್ರಕಾರ ಅವರಿಗೆ ಬೇಕಾಗುವಂಥ ಎಲ್ಲ ಪರಿಕರಗಳನ್ನು ನಾವಿಲ್ಲಿ ಕೊಡ್ತೇವೆ. ದೇವಸ್ಥಾನವನ್ನು ಕ್ಲೀನ್ ಮಾಡಿ ಹೋಗುವಂಥ ಒಂದು ಅವಕಾಶ ಅವರಿಗಿದೆ. ಭಕ್ತಾದಿಗಳು ಇದನ್ನು ಉಪಯೋಗಿಸಿಕೊಂಡು ದೇವಸ್ಥಾನದ ಸ್ವಚ್ಛತೆಯಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತೇವೆ. ಸಭಾಭವನ ಈಗಲೇ ನಾವು ಇಲ್ಲಿ ನಿರ್ಣಯವನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿದ್ದೀವಿ. ಸರ್ಕಾರದ ಅನುಮತಿ ಬಂದ ಕೂಡಲೇ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತೇವೆ. ಅದಕ್ಕೆ ಮೊದಲು ಇನ್ನೊಂದು ಸಭಾಭವನವನ್ನು ಕಟ್ಟುವಂಥ ಕೆಲಸ ಮಾಡಿ ಅದನ್ನು ತೆರವುಗೊಳಿಸಿದರೆ ಜನರಿಗೆ ಸ್ವಲ್ಪ ಸಮಾಧಾನ ಆಗ್ತದೆ. ಆ ನಂತರ ಅದನ್ನು ತೆರವುಗೊಳಿಸ್ತೀವಿ. ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಿಯಲ್ಲಿ ಈ ಹಿಂದೆ ತಾಂಬೂಲ ಪ್ರಶ್ನೆ ಇಡುವಾಗ ಅಯ್ಯಪ್ಪ ಗುಡಿಯನ್ನು ತೆರವುಗೊಳಿಸಬೇಕೆಂಬುದನ್ನು ದೈವಜ್ಞರು ನಮಗೆ ಸೂಚಿಸಿದರು. ಅದರಂತೆ ನಾವು ಈ ನಿನ್ನೆ ಅಯ್ಯಪ್ಪನ ಗುಡಿ ತೆರವಿಗೆ ಸಂದರ್ಭದಲ್ಲಿ ಅದನ್ನು ಹೊಸತು ಗುಡಿ ಕಟ್ಟಲಿಕ್ಕೆ ಈಶಾನ್ಯ ದಿಕ್ಕಿನಲ್ಲಿ ನಮ್ಮ ನಿತ್ಯಾನಂದ ಶೆಟ್ಟಿಯವರೊಂದಿಗೆ ಮಾತುಕತೆ ಮಾಡಿ ಸೌಹಾರ್ದತೆ ರೀತಿಯಲ್ಲಿ ಅವರು ಮೊದಲು 90 ಲಕ್ಷ ಹೇಳಿದರು. ನಂತರ ಫೈನಲ್ ಆಗಿ ನಾವು 25 ಲಕ್ಷಕ್ಕೆ 6 ಸೆನ್ಸು ಜಾಗೆಯನ್ನು ಅಲ್ಲಿ ಖರೀದಿ ಮಾಡಿದ್ದೆವು. ಅದರಂತೆ ಇವತ್ತು ಅವರಿಗೆ ನಾವು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಶಾಸಕರಾದ ಅಶೋಕ್ ಕುಮಾರಯ್ಯವರು ಎಲ್ಲ ಸಮಿತಿಯರು ಭಕ್ತರಿದ್ದು 10 ಲಕ್ಷ ರೂಪಾಯಿಯನ್ನು ಅವರಿಗೆ ಅಡ್ವಾನ್ಸ್ ಮುಖಾಂತರ ಕೊಟ್ಟು ಪ್ರಸಾದವನ್ನು ಇವತ್ತು ನಾವು ನೀಡಿರುತ್ತೇವೆ. ಅದರಂತೆ ತಾರೀಕು 29/12 ನಮ್ಮ ಅಯ್ಯಪ್ಪ ಗುಡಿಯಲ್ಲಿ ಮಂದಿರದಲ್ಲಿ 108 ಕಾಯಿ ಗಣಪತಿ ಹೋಮ ನಮ್ಮ ರವೀಶ್ ತಂತ್ರಿಯ ಅವರ ನೇತೃತ್ವದಲ್ಲಿ ಮತ್ತು ಅರ್ಚಕರ ವೃಂದದವರ ಎಲ್ಲ ಇದರಲ್ಲಿ ಮತ್ತು ಭಕ್ತಾದಿಗಳ ಸಹಕಾರದಲ್ಲಿ 108 ಕಾಯಿ ಗಣಪತಿ ಹೋಮ, ಶತರುದ್ರಾಭಿಷೇಕ, ನವಗ್ರಹ ಶಾಂತಿ ಹೋಮ, ವನದುರ್ಗ ಹೋಮ ರಾತ್ರಿ ನಡೆಯಲಿದೆ. ಅದೇ ಮರ ದಿವಸ 30/12/2025 ಅಯ್ಯಪ್ಪ ಗುಡಿಯಲ್ಲಿ ಗಣಹೋಮ ಅಭಿಷೇಕ, ಸಭಾಭವನ ಸಭಾಭವನದಲ್ಲಿ ವಿಷ್ಣು ಸಹಸ್ರನಾಮ ಮತ್ತು ಹೋಮಗಳು, ನಾಗನಗುಡಿಯಲ್ಲಿ ಸರ್ಪ ಸಂಸ್ಕಾರ, ಆಶ್ಲೇಷ ಬಲಿ, ವಟು ಆರಾಧನೆ ಇಂಥ ಕಾರ್ಯಕ್ರಮಗಳು ನಡೆಯಲಿವೆ. ಅಂದರೆ ನಾವು ಅಲ್ಲಿ ಮೂಲ ನಾಗನ ಹತ್ರ ಈ ನಾಗನನ್ನು ತೆಕ್ಕೊಂಡು ಹೋಗಲಿದ್ದೇವೆ ಮತ್ತು ಇಲ್ಲಿ ಒಳಗೆ ನವಗ್ರಹ ಪ್ರತಿಷ್ಠೆ ಮಾಡಲಿದ್ದೇವೆ. ಅದರ ಬಗ್ಗೆ ನಾವು ದೇವರ ಹತ್ರ ಆ ದಿವಸ ಅಪ್ಪಣೆ ಕೇಳುವುದು. ನಂತರ ದಿವಸದಲ್ಲಿ ರವೀಶ್ ತಂತ್ರಿಗಳು ಒಂದು ದಿವಸ ನಮಗೆ ಸೂಚಿಸಿದ ದಿವಸ ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೇವೆ. ಹಾಗೆ ಈ ಹೊಸ ವರ್ಷದಲ್ಲಿ ದಿನಾಂಕ 6/1/2026 ಮಂಗಳವಾರ ಅದಂದು ಸಂಕಷ್ಟ ಚತುರ್ಥಿ ಬಂದಿರುವುದರಿಂದ ಇಡೀ ವರ್ಷದ ಎಲ್ಲ ಕಷ್ಟ ನಷ್ಟಗಳು, ವಿಘ್ನಗಳು, ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರವಾಗಿ ಒಳ್ಳೆ ಬೆಳೆಗಳು ಆರೋಗ್ಯವಂತರಾಗಿ ಸಹಬಾಳ್ವೆ ಮಾಡಲು ಲೋಕ ಕಲ್ಯಾಣೋಸ್ಕರ ಗಣಪತಿಗೆ ಬಹಳ ಪ್ರೀತಿಕರವಾದ ಮೂಡಪ್ಪ ಸೇವೆಯನ್ನು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರ ಸನ್ನಿಧಾನದಲ್ಲಿ ಮಹಾಗಣಪತಿಗೆ ಮಾಡುವುದೆಂದು ನಾವು ಎಲ್ಲರೂ ಸಂಕಲ್ಪ ಮಾಡಿದ್ದೇವೆ. ಅದರಂತೆ 6ನೇ ತಾರೀಕು ಸಂಜೆ 6 ಗಂಟೆಗೆ ಸರಿಯಾಗಿ ಮೂಡಪ್ಪ ಸೇವೆ ಪ್ರಾರಂಭ ಆಗಲಿದೆ. ಮರುದಿವಸ ಬೆಳಿಗ್ಗೆ 7 ಗಂಟೆಗೆ ಸರಿಯಾಗಿ ಧನುಪೂಜೆ ಆದ ನಂತರ ಪ್ರಸಾದ ವಿತರಣೆ ಮಾಡಲಿದೆ. ಭಕ್ತಾದಿಗಳೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಂತೇಳಿ ಈ ಮೂಲಕ ನಾನು ತಿಳಿಸುತ್ತೇನೆ. ಅದಲ್ಲದೆ ಇವತ್ತು ನಮ್ಮ ಕಾಮಧೇನಿನ ಶ್ರೀರಂಜನ್ರವರು ಇವತ್ತು 1 ಲಕ್ಷ ರೂಪಾಯಿಯನ್ನು ಜೀರ್ಣೋದ್ಧಾರಕ್ಕೆ ದೇಣಿಗೆಯನ್ನು ಕೂಡ ನೀಡಿರುತ್ತಾರೆ. ಭಕ್ತಾದಿಗಳೆಲ್ಲರೂ ಕೌಂಟರ್ನಲ್ಲಿ ಜೀರ್ಣೋದ್ಧಾರ ಬಗ್ಗೆ ದಾನಿಗಳು ಸಹಾಯ ಮಾಡುವವರು ಕೌಂಟ್ರಿನಲ್ಲಿ ತಮ್ಮ ಹಣವನ್ನು ಪಾವತಿಸಿ ರಸೀದಿ ಪಡೆದುಕೊಳ್ಳಬೇಕಾಗಿ ನಾನು ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ. ದೂರದಲ್ಲಿದ್ದವರಿಗೆ ಅಕೌಂಟಿಗೆ ಹಾಕುವ ಒಂದು ವ್ಯವಸ್ಥೆಯನ್ನು ಕೂಡ ಆಮಂತ್ರಣದಲ್ಲಿ ನಾವು ಮುದ್ರಿಸಿದ್ದೇವೆ. ಸರ್, ಈಗ ಜಾಗ ಖರೀದಿಗೆ ಜೀರ್ಣೋದ್ಧಾರದ ಹೆಸರಿನಲ್ಲಿ ಜಾಗ ಖರೀದಿ ಮಾಡೋದು ಅಥವಾ ಪ್ರತ್ಯೇಕವಾಗಿ ಇದು ಮಾಡ್ತಾರೆ? ಅಲ್ಲ, ಜೀರ್ಣೋದ್ಧಾರ ಹೆಸರಲ್ಲಿ ಅಯ್ಯಪ್ಪನ ಗುಡಿ ತೆರವುಗೊಳಿಸುವುದು ಎಲ್ಲ ಜೀರ್ಣೋದ್ಧಾರಗಳು ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಜಾಗ ಖರೀದಿ ಮಾಡೋದು, ಕೆಲಸ ಕಾರ್ಯ ಮಾಡೋದು. ಅದರ ಏನು ಭಕ್ತರು ಕೊಡುವ 1 ರೂಪಾಯಿ ಕೂಡ ಜೀರ್ಣೋದ್ಧಾರ ಸಮಿತಿಯ ಅಕೌಂಟಿಗೆ ಬಿದ್ದು ನಂತರ ನಾವು ಇದು ಕೆಲಸದವರಿಗೆಲ್ಲ ಚೆಕ್ ರೂಪದಲ್ಲಿ ಹಣವನ್ನು ಪಾವತಿಸುವುದು. ಈಗ ಇದಕ್ಕೆ ಜೀರ್ಣೋದ್ಧಾರ ಬಂದಕ್ಕೆ ಮಾತ್ರ ನೀವು ಜೀರ್ಣೋದ್ಧಾರಕ್ಕೆ ಕೊಡೋದು, ದೇವಸ್ಥಾನದ ಅಕೌಂಟಿಗೆ ಕೂಡ ಹಾಕಬಹುದು? ಇಲ್ಲ, ಜೀರ್ಣೋದ್ಧಾರ ಕೆಲಸಗಳಿಗೆ ಮಾತ್ರ ಜೀರ್ಣೋದ್ಧಾರ ಸಮಿತಿಯಿಂದ ತೆಗೆಯುವುದು ನಾವು. ಅಲ್ಲ, ಈಗ ಕೆಲವು ಭಕ್ತರು ಈಗ ದೇವಸ್ಥಾನದ ಖಾತೆಗೆ ಹಾಕಿದ್ರೆ ಅದೀಗ ಜೀರ್ಣೋದ್ಧಾರಕ್ಕೆ ಅದನ್ನು ಬಳಕೆ ಮಾಡಿಕೊಳ್ಳಿಕ್ಕೆ ಆಗ್ತದ ಅಂತ?
ಅಲ್ಲ, ಈಗ ನೋಡಿ ಕೆಲವು ಜನ ಅನ್ನ ಸಂತರ್ಪಣೆ ಕೊಡ್ತಾರೆ, ಅದು ದೇವರ ಸ್ಥಾನ ಸಮಿತಿಗೆ. ಜೀರ್ಣೋದ್ಧಾರ ಸಮಿತಿಗೆ ಕೊಡೋದು ಅಲ್ಲಿ ನಾವು ಮನವಿ ವಿಜ್ಞಾಪನಾ ಪತ್ರದಲ್ಲಿ ತಿಳಿಸಿದ್ದೇವೆ, ಅದರಂತೆ ಜೀರ್ಣೋದ್ಧಾರ ಸಮಿತಿಗೆ ನೀಡುವುದು. ಅಭಿವೃದ್ಧಿಗೆ ಕೊಡುವಂತವರು ಈ ಖಾತೆಗೆ ಕೊಡಬೇಕು. ಹೌದು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.